Taride andu gyaga gyasa Mysore nanglo liya Fojo shijaka sum kolegal re humsu re baligubi ani ume lamgi pyogu shunul henzo da sane pyogu pymel henzo tumongi tone adu chinga adu sargol henzo chi kuti shubini an sargol henzo di to liya to chi shudi andu tamshe nangge nang liya ani himbyo da de chokbe gi chokto bibi jabre goda dende shubi tone an tanda nija an changamgi gyune nanglo liya sargo bata chik nezu matobe 망보지게 안에 또 공사초리야 단다 천셔 소야다 딘데기 내든 토라 뒷장마 소야기 제동도 구디 슈비레 디토리야 아니 힘들다도 쪽배기 쪽중은에 유게게 톤에 차장 공사초기 대바틴레레 아는 신이 단데 차리야 단다 군두리야 체면 슈에든도 딱다 대매바다 만종원에 딜레야 체면 슈게 정말로 은혜 매바다 안 딜레 덴바 마레스 체면서 세부 슈비레 하던 나도 현존 니기 눈에 는 모습 퓨처는 예능이다 인지 나로래야 단다 sargo batsolata so chishu regu shuelya tande konsocholia cheme shuegi tanda nyenting takla hantam ju dote dinzu tola sargo number 2 an gen chimbo ji shechin dilya cheba nyamshi chebe tone tande ki nedu di an chinda nibe tar ni sabgela taramsala konsocholia tanda M3M foundation ge ne loma and to lobdom batole kalobna bege to chen cha digores dige ani nyentung ine nyenting kari yimba de chazal ya ani 심주 nangchene ang jongone ta tanda sargo ba changmal ya bigu shuele neju dile gyapjo na ya ta neju changma demba chik ma seto chero nang ching ang jongone shuda gi bigu shutu ba chong song shuda nasu Mr. B.B. Janagoda, President of the European French Society, Chapter to address the conference. So without taking much time, so after the speech by Mr. Janagoda, we will have the question answers and any doubt things. So I would like to request our speaker to kindly deliver the address. Thank you, Lagapta. Good morning to all. ನಮಗೆಲ್ಲ ಆಶ್ಚರ್ಯ ಆಗೋದು ಏನು ಡಿಪೆಂಡೆನ್ಸ್ ಮಧ್ಯೆ ಒಬ್ಬ ಇಂಡಿಯನ್ ಕೂತಿದ್ದಲ್ಲ ಏನು ದೇಶ ಯಾಕೆ ಬಂದರೆ ಸಂಶಯ ನಮ್ಮ ಮನಸ್ಸಲ್ಲಿ ಕೊಟ್ಟಾಗ ನಾನು ಈಗಾಗಲೇ ಹೇಳಿದಾಗ ನನ್ನ ಹೆಸರು B.B. ಜವರೇಗೌಡ, ಪ್ರೆಸಿಡೆಂಟ್ ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಬೈಗುಪ್ಪ ಚಾಪ್ಟರ್. ಇಟ್ಸ್ ಲೈಕ್ ಎ NGO ಸರ್ವಿಂಗ್ ಫಾರ್ ದಿ ಕಾಸ್ ಆಫ್ ಟಿಬೆಟಿಯನ್ ಅವರ ಒಂದು ಸಪೋರ್ಟ್ಗೋಸ್ಕರ ನಮ್ಗೆ NGO ಈ ಥರ ಇಡೀ ಪ್ರಪಂಚದಲ್ಲಿ NGOಗಳಿದೆ. ನಮ್ಮ ಬೈಗುಪ್ಪದಲ್ಲಿ ಇಂಡಿಯಾ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತಿದೆ, ಅದಕ್ಕೆ ನಾನು ಅಧ್ಯಕ್ಷ. ಸ್ನೇಹಿತರೆ, ಈಗಾಗಲೇ ನಮ್ಮ ಸ್ನೇಹಿತರು ಲ್ಯಾಪ್ಟಾಪ್ ಗೆದ್ದಾಗೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋ ಉದ್ದೇಶ ಇತ್ತೀಚೆಗೆ ನಮ್ಮ ಪೂಜ್ಯ ದಲೈ ಲಾಮರ ವಿರುದ್ಧ ಕೆಲವು ಅವಹೇಳನಕಾರಿ ಸುದ್ದಿಗಳು ಮೀಡಿಯಾದಲ್ಲಿ ಓಡಾಡ್ತಾರೆ. ಅದಕ್ಕಿಂತ ಮುಂಚೆ ನಮಗೆಲ್ಲ ಮನವರಿಕೆ ಮಾಡಿಕೊಡೋದು ಏನಪ್ಪ ಅಂತ ಹೇಳಿದ್ರೆ, ಪೂಜ್ಯ ದಲೈ ಲಾಮಾ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಗುರು, ಶಾಂತಿ ಪ್ರಿಯ, ಸೌಹಾರ್ದ ಪ್ರಿಯ ಮತ್ತು ಎಲ್ಲರಿಗೂ ಬೇಕಾದಂತಹ ಒಂದು ಅದ್ಭುತ ವ್ಯಕ್ತಿತ್ವ ಈ ಪ್ರಪಂಚದಲ್ಲಿ. ನಮಗೆಲ್ಲ ಗೊತ್ತಿರೋ ಹಾಗೆ ಚೈನಾ ಆಕ್ರಮಣ ಮಾಡಿದಾಗ, ಟಿಬೆಟ್ ಆಕ್ರಮಣ ಮಾಡಿದಾಗ 1959ರಲ್ಲಿ ಅವರ ಟಿಬೆಟ್ ದೇಶದ ರಾಜಧಾನಿ ಲಾಸಾ ಅಂತಿದೆ. ಲಾಸಾದಲ್ಲಿ ಅವರ ಕ್ಯಾಪಿಟಲ್ ರಾಜಧಾನಿ ಪ್ಯಾಲೇಸ್, ಬೋತಾಲ ಪ್ಯಾಲೇಸ್, ಅಲ್ಲಿಗೆ ಚೈನಾದವರು ಆಕ್ರಮಣ ಮಾಡಿದಾಗ ದಲೈ ಲಾಮಾ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗ 59 ದೇಶದಲ್ಲಿ ದಲೈ ಲಾಮಾ ಅವರು ಅವರ ಅನುಯಾಯಿಗಳ ಜೊತೆ ನಮ್ಮ ದೇಶಕ್ಕೆ ಬಂದು ಆಶ್ರಯ ಪಟ್ಟಿದ್ದಾರೆ 59 ದೇಶ. ಆಗ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಇಡೀ ಅವರಿಗೆ ನಿರಾಶಕ್ಕಾಗ್ತದೆ ನಮ್ಮ ದೇಶಕ್ಕೆ ಬಂದವರು. ಆ ನಿರಾಶಕ್ಕೆ ಅವರ ಲೀಡರ್ಶಿಪ್, ಅವರ ನಾಯಕತ್ವದಲ್ಲಿ, ದಲೈ ಲಾಮಾ ಅವರ ನಾಯಕತ್ವದಲ್ಲಿ ಬಂದಾಗ ನಮ್ಮ ದೇಶ ಶಾಂತಿ ಪ್ರಿಯ ದೇಶ, ಅವರಿಗೆ ಆಶ್ರಯ ಕೊಡಬೇಕು ಅನ್ನೋ ಮನೋಭಾವದಲ್ಲಿ ನಮ್ಮ ದೇಶದವರಿಗೆ ಆಶ್ರಯ ಕೊಡಬೇಕು, ನಿರಾಶ್ರಿತರಿಗೆ, ಮಾನವೀಯತೆ ದೃಷ್ಟಿಯಿಂದ. ಆಗ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ನಮ್ಮ ಕರ್ನಾಟಕದಲ್ಲಿ ಆಗ ನಿಜಲಿಂಗಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಇವಾಗ ಎಲ್ಲೆಲ್ಲಿ ಅಕಾಮಿಡೇಟ್ ಮಾಡಬೇಕು ಅಂತ ಚರ್ಚೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಪಾಪ್ಯುಲೇಷನ್ ಟಿಬೆಟಿಯನ್ಸ್ಗೆ ಅಕಾಮಿಡೇಷನ್ ಮಾಡ್ತೀವಿ. ಸುಮಾರು 5-6 ಕಡೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಟಿಬೆಟಿಯನ್ ಕ್ಯಾಂಪ್ ಇದೆ. ನಂಬರ್ 1 ಬೈಗುಪ್ಪ, ನಂಬರ್ 2 ಹುಣಸೂರು,
ಚೈನಾದ ಆಕ್ರಮಣ ನೀತಿಯ ವಿರುದ್ಧ ಅಲ್ಲಿ ವಾಸ ಮಾಡೋಕ್ಕಾಗ್ತಾನೆ, ಅಲ್ಲಿ ಹೋರಾಟ ಮಾಡೋಕ್ಕಾಗ್ತಾನೆ, ಅವರು ಹೊರಗಡೆ ಬಂದು ಟಿಬೆಟಿಯನ್ಸ್ಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ದಲೈ ಲಾಮಾ. ಈ ಒಂದು ಶಾಂತಿಪ್ರಿಯ ದಲೈ ಲಾಮಾ ಅವರು 59ರಿಂದ ಇದುವರೆಗೂ ಕೂಡ ಟಿಬೆಟ್ಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ, ಸ್ವಾಯತ್ತತೆಗೋಸ್ಕರ ಅವರು ಹೋರಾಟ ಮಾಡ್ತಾರೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಕೂಡ ಅವರ ಹೋರಾಟವನ್ನು ಗುರುತಿಸಿದೆ. ಅಮೆರಿಕನ್ ಪಾರ್ಲಿಮೆಂಟ್ ಅಲ್ಲಿ ಕಾನೂನನ್ನು ಪಾಸ್ ಮಾಡಿದ್ದಾರೆ, ಇದಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಟಿಬೆಟಿಯನ್ಸ್ ಅಂತ ಹೇಳಿ. ಕೆನಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ, ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಇಡೀ ವಿಶ್ವದ ಒಂದು ಅವರಿಗೆ ಸಹಾಯ ಸಹಕಾರ ನಮ್ಮ ಶಾಂತಿದೂತ ದಲೈ ಲಾಮಾ ಅವರಿಗೆ. ನಮಗೆಲ್ಲ ಗೊತ್ತಿದೆ, ಈ ಶಾಂತಿದೂತರಿಗೆ ನೋಬೆಲ್ ಪೀಸ್ ಪ್ರೈಸ್ ಅವಾರ್ಡ್ ಬಂತು. ಇದು ಸಾಮಾನ್ಯ ಜನರಿಗೆ ಬರೋದಿಲ್ಲ ನೋಬೆಲ್ ಪೀಸ್ ಪ್ರೈಸ್. ಈ ಶಾಂತಿದೂತ ವಿಶ್ವಕ್ಕಾಗಿ, ಶಾಂತಿಗಾಗಿ ಮತ್ತು ಸೌಹಾರ್ದಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಶಾಂತಿದೂತನಿಗೆ ಈ ಗೌರವವನ್ನು ಕೊಡಬೇಕು ಅಂತೇಳಿ ನೋಬೆಲ್ ಪೀಸ್ ಪ್ರೈಸ್ ಬಂತು. 1989 ಅವರಿಗೆ ನೋಬೆಲ್ ಪೀಸ್ ಪ್ರೈಸ್. ಸೊ ಇಂಥ ಶಾಂತಿದೂತ ಈಗೇನಾಗಿದೆ, ಚೈನಾದ ಆಕ್ರಮಣದ ವಿರುದ್ಧ ಎಲ್ಲ ದೇಶಗಳ ಮೊರೆ ಹೋಗಿ, ವಿಶ್ವಸಂಸ್ಥೆಯ ಮೊರೆ ಹೋಗಿ ಕೂಡ ಅದು ಸ್ವಾತಂತ್ರ್ಯ ಸಿಗ್ತಾ. ಯಾಕೆಂತ ಹೇಳಿದ್ರೆ ಚೈನಾಗೆ ಪವರ್ ಕೊಡಬೇಕನ್ನು, ಅದು ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಆಗಿದೆ. ಚೈನಾ ಯುನೈಟೆಡ್ ನೇಷನ್ಸ್ ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಆಗಿರೋದ್ರಿಂದ ನಮಗೆಲ್ಲ ಗೊತ್ತಿದೆ, ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಸ್ ಒಬ್ಬರು ವಿರೋಧ ಮಾಡಿದ್ರು ಕೂಡ ಯಾವುದೇ ದೇಶ ಕೂಡ ತಗೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ವೆಪನ್ ಯೂಸ್ ಮಾಡಿಕೊಂಡು ಟಿಬೆಟ್ಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಧಕ್ಕೆ ಬರ್ತಾರೆ. ಸೊ ಇಂಥ ಒಂದು ಚೈನಾ ಆಕ್ರಮಣ ನೀತಿಯ ವಿರುದ್ಧ 59 ಇದುವರೆಗೂ ಕೂಡ ಹೋರಾಟ ಮಾಡ್ಕೊತಾ ಇದ್ದಾರೆ. ಈ ಮಧ್ಯೆ ದಲೈ ಲಾಮಾ ಅವರು ಒಂದು ಮಿಡ್ವೇ ಪಾತ್ ಅಂತ ಹೇಳಿದ್ರೆ, ವಯಾ ಮೀಡಿಯಾ, ನಮಗೆ ಸ್ವಾತಂತ್ರ್ಯ ಬೇಡ, ಸ್ವಾಯತ್ತತೆ ಕೊಡಿ, ನಮಗೆ ಟಿಬೆಟ್ಗೆ ಸ್ವಾತಂತ್ರ್ಯ ಕೊಡೋದಿಲ್ಲ, ನಮಗೆ ಅಟಾನಮಸ್ ಸ್ಟೇಟಸ್ ಕೊಡಿ. ಸೊ ಯು ಗ್ರಾಂಟ್ ಅಸ್ ಅಟಾನಮಸ್ ಸ್ಟೇಟಸ್ ಅಂಡ್ ರಿಬಲ್. ಚೈನಾ ಆಳ್ವಿಕೆ ಅಡಿಯಲ್ಲಿ ನಮಗೆ ಅಟಾನಮಸ್ ಸ್ಟೇಟಸ್ ಕೊಡಿ ಅಂತ ಹೇಳಿ ಎಲ್ಲ ದೇಶಗಳ ಪ್ರತಿನಿಧಿಗಳನ್ನ ಕಳಿಸಿ ಮಾತುಕತೆ ಕಳಿಸಿದ್ರು ಕೂಡ ಚೈನಾ ಮಾತುಕತೆ ಬನ್ನಿ ಅಂತ ಹೇಳಿದ್ರೆ ಮಾತುಕತೆ ಮಾಡಲ್ಲ, ಬನ್ನಿ ಅಂತ ಹೇಳಿದ್ರೆ ಮಾಡಲ್ಲ. ಸೊ ಈ ತರ ಬಹಳ ಒಂದು ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಾರೆ, ನೆಮ್ಮದಿಯನ್ನು ಹಾಳು ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ನಮ್ಮ ದಲೈ ಲಾಮಾ ಈಗ 87 ತುಂಬಿ 88ನೇ ವಯಸ್ಸಿಗೆ ಕಾಲಿಡ್ತಾರೆ. 88 ಇವರು ಬ್ರಹ್ಮಚಾರಿ, ಆ ಜನ್ಮ ಬ್ರಹ್ಮಚಾರಿ, ಬುದ್ಧನ ತತ್ವಗಳನ್ನು ಸಾರುವಂತಹ ವ್ಯಕ್ತಿ. ನಮ್ಮ ಹಿಂದೂ ಸಂಸ್ಕೃತಿಗೂ ಬೌದ್ಧ ಸಂಸ್ಕೃತಿಗೂ ಸಿಮಿಲಾರಿಟಿ ಇದೆ, ಸಾಮ್ಯತೆ ಇದೆ. ಅವರು ಕೂಡ ದೈವನ ಆರಾಧಕರು, ನಾವು ಕೂಡ ದೇವರ ಆರಾಧಕರು. There are the lovers of God and we pray similarly. ದೇವರನ್ನ ಅದೇ ಥರ ನಾವು ಕೂಡ ಪ್ರಾರ್ಥಿಸ್ತಾರೆ, ನಾವು ಕೂಡ ಪ್ರಾರ್ಥಿಸ್ತೀವಿ. ಅವರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಬೇರೆ ಇಲ್ಲ. ಕಿರಿಯರಿಗೆ ಗೌರವ ಕೊಡುವಂಥ ಸಂಸ್ಕೃತಿ ನಮ್ಮಲ್ಲಿ ಆಗಿದೆ. ಅದೇ ರೀತಿ ಬುದ್ಧಿಸಮಲ್ಲೂ ಕೂಡ ನಮಗೆಲ್ಲ ಗೊತ್ತಿದೆ, ಬುದ್ಧಿಸಮ್ ಈಸ್ ಒರಿಜಿನೇಟೆಡ್ ಫ್ರಮ್ ಇಂಡಿಯಾ, ಸ್ಪ್ರೆಡ್ ಔಟ್ ಟು ಆಲ್ ಮೆನಿ ಕಂಟ್ರೀಸ್ ಇನ್ಕ್ಲೂಡಿಂಗ್ ಚೈನಾ. ಇಡೀ ಪ್ರಪಂಚದ ಬೌದ್ಧ ತತ್ವ ಇವತ್ತು ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಅದು ಇವರ ನಾಯಕತ್ವದಲ್ಲಿ, ನಮ್ಮ ದಲೈ ಲಾಮಾ ನಾಯಕತ್ವದಲ್ಲೇ ಬೌದ್ಧ ತತ್ವ ಇವತ್ತು ಜೀವಂತವಾಗಿದೆ. ಇವತ್ತು ಚೈನಾದಲ್ಲಿ ಬಹುಪಾಲು ಜನಸಂಖ್ಯೆ ದಲೈ ಲಾಮಾ ಬಗ್ಗೆ ಬಹಳ ಆಸಕ್ತಿ, ಗೌರವ, ಪ್ರೇಮ, ವಿಶ್ವಾಸ ಇಟ್ಟಿದ್ದಾರೆ. ಆದರೆ ನಮಗೆಲ್ಲ ಗೊತ್ತಿದೆ, ಚೈನಾ ಇಸ್ ನಾಟ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಇಟ್ಸ್ ಎ ಕಮ್ಯುನಿಸ್ಟ್ ಕಂಟ್ರಿ. ಅಲ್ಲಿ ಜನಗಳ ವಾಯ್ಸ್ಗೆ ಬೆಲೆ ಇಲ್ಲ. ನೋ ರೆಕಗ್ನಿಷನ್ ಫ್ರಮ್ ಪೀಪಲ್ಸ್ ವಾಯ್ಸ್. ಇಟ್ ಇಸ್ ಓನ್ಲಿ ಕಮ್ಯುನಿಸ್ಟ್ ಪಾರ್ಟಿ ವಾಯ್ಸ್. ವಾಟ್ ಎವರ್ ಕಮ್ಯುನಿಸ್ಟ್ ಪಾರ್ಟಿ ಸೇಸ್ ಇಟ್ ಬಿಕಮ್ಸ್ ಎ ರೂಲ್. ಯಾರು ಕೂಡ ಅದ್ರ ವಿರುದ್ಧ ಮಾತಾಡಲ್ಲ. ಸೊ ಅಲ್ಲಿ ಪ್ರಜಾಪ್ರಭುತ್ವ, ಆಂತರಿಕ ಪ್ರಜಾಪ್ರಭುತ್ವ, ಪ್ರಜೆಗಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅದನ್ನು ದಮನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ದಲೈ ಲಾಮಾ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಯಾವ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನು ಚೈನಾ ಗೌರ್ಮೆಂಟ್ ಮಾಡ್ತಾ ಇದೆ. ಇತ್ತೀಚೆಗೆ ನಾವು ಮೇನ್ ಕನ್ನಡ ಉದ್ದೇಶ, ಪ್ರೆಸಿಡೆಂಟ್ ಕನ್ನಡ ಉದ್ದೇಶ, ಇತ್ತೀಚೆಗೆ ಫೆಬ್ರವರಿ 28ನೇ ತಾರೀಕು ಒಂದು 120 ಗ್ರಾಜುಯೇಟ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಇಂದ ಹೊರಬಂದಿರುವಂತಹ 120 ಸ್ಟೂಡೆಂಟ್ಸ್ ಅವರು ದಲೈ ಲಾಮಾ ಅವರ ದರ್ಶನಕ್ಕೆ, ಅವರ ಒಂದು ಸ್ಪೀಚ್ ಅನ್ನು ಕೇಳೋದಕ್ಕೆ ಬಹಳ ಆಸಕ್ತಿಯಿಂದ ಅವ್ರ ಮುಂದೆ ಬಂದರು. ಫೆಬ್ರವರಿ 28 ಅಲ್ಲಿ ಅವರಿಗೆ ಇಟ್ಸ್ ಎ ಓಪನ್ ಸ್ಪೀಚ್, ಪಬ್ಲಿಕ್ ಸ್ಪೀಚ್. ಎಲ್ಲ ನಮ್ಮ ದಲೈ ಲಾಮಾ ಅವರ ಒಂದು ಧರ್ಮವನ್ನ ಮತ್ತೆ ಅವರ ಸಂದೇಶವನ್ನ ಎಲ್ಲ ಸ್ಟೂಡೆಂಟ್ಸ್ ಚೆನ್ನಾಗಿ ಆರಿಸಿದ ಮೇಲೆ ಅಲ್ಲಿ ಒಂದು ಚಿಕ್ಕ ಹುಡುಗ ಮಸ್ಟ್ ಬಿ ಸ್ಟಡಿಂಗ್ 8th ಸ್ಟ್ಯಾಂಡರ್ಡ್. ಆ ಹುಡುಗ ಆಡಿಯನ್ಸ್ ಮಧ್ಯೆ
ತಾಯಿಯವರು ಇದೆಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಆ ಮಗು ನಾನು ದಲೈ ಲಾಮಾ ಅವ್ರನ್ನ ಹಗ್ಗು ಮಾಡಬೇಕು, ನಾನು ನಿಮ್ಮನ್ನ ಹಗ್ಗು ಮಾಡಬೇಕು ಅಂತ ಹೇಳಿದೆ, ನಿಮ್ಮನ್ನು ತಪ್ಪಬೇಕು, ನಾನು ಅಷ್ಟು ನನಗೆ ಪ್ರೇರಣೆ ಆಗ್ತಾ ಇದೆ, ಬಹಳ ಆಸಕ್ತಿ ಇದೆ, ನನಗೆ ಪಾಸಿಟಿವ್ ಎನರ್ಜಿ ಬರಬೇಕು ನಿಮ್ಮಿಂದ ಅಂತ ಹೇಳಿ ಆ ಮಗು ವಾಲಂಟಿಯರ್ ಆ ದಲೈ ಲಾಮಾ ಅವ್ರನ್ನ ಕೇಳ್ಬಿಟ್ಟು ಅವರು ಮಗು ಹೇಳಿದ್ದು ಅವ್ರಿಗೆ ಕೇಳಿಸ್ತಿಲ್ಲ. ಆಗ ಅಕ್ಕಪಕ್ಕ PA ಏನ್ ಹೇಳ್ತಾರೆ ಮಗು ಅಂತ ಅವ್ರು ಕೇಳ್ಕೊಂಡಾಗ ನೋಡಿ ಬಾಯ್ ನೀವು ಅಂತ PA ಹೇಳಿದಾಗ ಓ ಮತ್ತೆ ಬನ್ನಿ ಬನ್ನಿ ನನ್ನ ಹತ್ರ ಬನ್ನಿ ಅಂತ ಹೇಳಿದಾಗ ಬಾಯಿ ಅವ್ರ ಹತ್ರ ಬಂದಾಗ ತಪ್ಪಿಕೊಂಡು ಇರಿಸ್ಬಿಟ್ಟು ನಾಲ್ಗೆ ಖರ್ಚು ಮಾಡಿ ಆ ಹುಡುಗರಿಗೆ ಆಶೀರ್ವಾದ ಬಹಳ ಪ್ರೀತಿ ಗೌರವದಿಂದ ಕೊಟ್ಟರು. ಯಾಕಂದ್ರೆ ಮ್ಯಾನ್ ಆಫ್ 88 ಇಯರ್ಸ್, ಬಾಯ್ ಆಫ್ 12 ಇಯರ್ಸ್, ಗ್ರ್ಯಾಂಡ್ ಫಾದರ್ಲಿ ಗ್ರ್ಯಾಂಡ್ ಚೈಲ್ಡ್ ರಿಲೇಶನ್ಶಿಪ್, ಆ ಭಾವನೆಯಿಂದ ಎಲ್ಲರ ಸಮ್ಮುಖದಲ್ಲಿ ಅವರ ತಾಯಿ ಸಮ್ಮುಖ ಕೂಡ ಪ್ರೀತಿ ವಿಶ್ವಾಸ ಪೂಜ್ಯತೆಲ್ಲ ಇದು ನಡೆದಿದ್ದು. ವೆರಿ ಇಂಪಾರ್ಟೆಂಟ್. ಫೆಬ್ರವರಿ 28ರಲ್ಲಿ ನಡೆದಿದ್ದು ಇನ್ಸಿಡೆಂಟ್. ಈಗ ಏಪ್ರಿಲ್ 2nd ವೀಕಲ್ಲಿ ಕೆಲವು ಮೀಡಿಯಾಗಳು ಅದನ್ನ ಯಾವ ತರ ಟ್ಯಾಗ್ ಮಾಡ್ತಾರೆ ಅಂತ ಹೇಳಿದ್ರೆ ದಲೈ ಲಾಮಾ ಮೇಡ್ ಎ ಸೆಕ್ಷುವಲ್ ಅಸಾಲ್ಟ್ ಆನ್ ದಿ ಬಾಯ್, ಕಾಮದ ದೃಷ್ಟಿಯಲ್ಲಿ ಮಗುವನ್ನು ನೋಡಿದ್ದಾರೆ. ಸಿ ಮ್ಯಾನ್ ಆಫ್ 88 ಇಯರ್ಸ್, a religious leader, peace loving leader, hugged the boy, exchanged the love and affection, but some of the media after the lapse of 1 month 10 days edit ಮಾಡಿದ ಮೀಡಿಯಾ ಫುಲ್ ಮೀಡಿಯಾ ತೋರಿಸ್ತಾರೆ edit but regarding just listen how it happened during that event. It is happened in the Dharamshala in the daytime. Actually, at the time of question hour, the child. Their culture and tradition is there. That we are spreading the message. And after his demise, his reincarnation has come. But actually, Ram Karma, that king, his tongue is black. But his reincarnation came the other king. His tongue is white. So people say, oh, that is not the Ram Karma. So by differentiating and showing respect, we are saying, oh, we are not a Ram Karma. And now people are showing tongue like that. This kind of. And we should go through the video. We have put a whole story history video in there. It is our tradition. Suppose, for example, kissing also. I am also grandfather. In our tradition, in our culture, if my grandchildren would say, telling the grandfather giving some money like that, we used to say, first, you touch my forehead. Again, because we refuse, we don't give money. If you want money, then you touch my cheek like that, then touch my kiss like that. This is very natural now. What is there is kissing with our own grandchildren like that? This foreigners, very lovingly he did everything now. So, what we have came here now, all the kissing is here. Kissing with the tongue is also culture of music. Yeah. It's a part of Lord. The tradition is there. But in the video, Dalai Lama has just jokingly trying to say, suck my tongue. But he didn't do. He didn't suck that kid's tongue. That you should know. You should go through the video properly. You should analyze. You should research it. That's money. No, that's money. You know the video. Shall we show the video? Do you want to know? That event when there was here to have the press meet with regard to recent media twisting on the Dalai Lama's speech that happened in the month of February 28th. Some of the media twisted the actual issue that happened differently. The Dalai Lama gave the blessing to boy with all hugging and love and affection. But some of the media twisted linking that incident as not love, as a lust. It is fully condemnable. It is an attempt to defame the image of our His Holiness Dalai Lama, who is a peace-loving and real Buddhist, and throughout maintained the bachelorly in his life. Always he is fighting for the cause of
the human rights, not only for the Tibetans, for the entire world. So here we have briefed the media about the twisting made by some of the media people with the support of Chinese Communist Party to meet their end. It is not definitely we are not going to help the Chinese people. It is only an attempt to damage the image of the holiness. We are all there to express our solidarity, not only from the Tibetan side, from the Indian side also. I am the president of the Indo-Tibetan Friendship Society. I am always for the cause of Tibetan people. We always stand by it. We always support Dalai Lama's cause, Tibetan's cause. Thank you very much.